ತಾತ್ಕಾಲಿಕ ಪ್ರತಿವಂದನೆ. ಅವಸರದ ಕರೆ. ಪ್ರಧಾನಿಗಳೇ, ನಿಮ್ಮಿಂದ ಒಂದು ಪ್ರಾಮಾಣಿಕವಾದ ಹೇಳಿಕೆ ಬೇಕೀಗ. ನೊಂದಿದ್ದಾನೆ, ಸಾಕಷ್ಟು ನೋವನ್ನು ಅನುಭವಿಸಿದ್ದಾನೆ. ನಿಮ್ಮ ಹೇಳಿಕೆಯ ಮೇಲೆ ಅವನ ಬದುಕುಂಟು. ಹೇಳಿ ಏನು ಅಂತ. ಸತ್ಯ ಹೇಳ್ತೇನೆ, ಸತ್ಯ ಹೇಳ್ತೇನೆ. ನಾನು ಆ ದಿವಸ ಅವನ ಹೆಂಡತಿಯನ್ನ ನನ್ನ ಹೆಂಡತಿ ಆಗುವುದು ನಾ ಮದ್ವೆ ಆಗುವ ಹುಡುಗಿ ಅಂತ ತಿಳ್ಕೊಂಡು ಅದು ಹೋದದ್ದು ಬಿಟ್ಟರೆ ನನಗೆ ಅವ್ರು ಹೇಳ್ತಿದ್ದು ಗೊತ್ತಿರಲಿಲ್ಲ. ಸತ್ಯ ಇದು. ಅಣ್ಣ 10 ವರ್ಷದ ಹಿಂದಿನ ಕಥೆ ಎಲ್ಲ ಮಾಡ್ಯ. ನಿನ್ನೆ ರಾತ್ರಿ ಬಿಸಿ ಬಿಸಿ ಸುದ್ದಿಯೋ ಬಸ್ಸು ಅದೊಂದು ಹೇಳೋ ಪುಣ್ಯಾತ್ಮ. ಬಸ್ಸು ಓ ಬೇಜಾರಾಯ್ತು. ನಿಮ್ಮಿಬ್ಬರ ಮನಸ್ಸಲ್ಲಿ ಆವಶ್ಯಕವಾಗಿ ನೋವಿದೆ ಅಂತ ಅದು ಪರಿಹಾರ ಆಗಿದೆ. ಅವಳನ್ನು ಏನಂತ ಕರಿತೀಯ? ಅತ್ತಿಗೆ ಅಂದ್ರೆ ತಾಯಿ ಅಂತ. ತಾಯಿ. ಹೌದು. ಹೋಗಿ ನಮಸ್ಕಾರ ಮಾಡು ತುಂಬಿ ಸಭೆಯಲ್ಲಿ. ಸರ್ವಜ್ಞ ಹೇಳಿದ್ದು ಬೇಜಾರಾಯ್ತು. ಅನಾಮಿಕ ಗೋತ್ರೋತ್ಪನ್ನ ಮಂಜು ಶರ್ಮೋ ನಾಮ ಅಹಂಭೋ ಯುವಾದ್ರಿ. ದೇಶದ ಪ್ರಧಾನಿಯನ್ನು ಕೊಂದ. ಯಾಕೆ? ಒಂದು ಸಂಪ್ರದಾಯ ಶಿಷ್ಟಾಚಾರ ಏನಿಲ್ಲ ಹಾಗಿದ್ರೆ. ನಿಮ್ಮ ಕಾಲದಲ್ಲಿ ಹೇಗಿತ್ತು? ನಮ್ಮ ಕಾಲದಲ್ಲ ಹೇಗೆ ಹಾ, ವಿದೇಶಿ ಸಂಸ್ಕೃತಿಯನ್ನೇ ಅಳವಡಿಸಿಕೊಂಡಿದ್ದೇವೆ. ಯಾವ ರೀತಿಯಾಗಿ? ಒಂದು ಇಂಥವ್ರು ಹೆಣ್ಮಗಳು ಬಂದಾಗ ಅವರಲ್ಲಿರುವಂತಹ ಧೀಮಂತ ತನವನ್ನು ಕಂಡು ನಾವೆಲ್ಲ ಮಂತ್ರಿಗಳು ಹೋಗಿ ಆಲಂಗಿಸಿಕೊಳ್ಳುವ. ನಾವು ಬಹಳ ಉಚ್ಚ ಮಟ್ಟದಲ್ಲಿ ಯೋಚಿಸ್ತೇವೆ. ಈಗ ಸಂಸ್ಕೃತಿ ಸಂಸ್ಕಾರ ಎಲ್ಲ ಬದಲಾಗಿದೆ, ಗೊತ್ತಾಯ್ತಾ? ನಿಮ್ಮ ಕಾಲ ಹಾಗಾಗಿರ್ಬೋದು, ನಮ್ಮ ಈಗಿನ ಪ್ರಧಾನಿಗಳು ಹಾಗಲ್ಲ, ಗೊತ್ತಾಯ್ತಾ? ಉನ್ನತ ಸಾಧನೆ ಮಾಡಿದ ಮಹಿಳೆಯೊಬ್ಬರನ್ನು ಅಭಿನಂದಿಸುವ ಕಾಲದಲ್ಲಿ ಆನಂದಿಸಿಕೊಳ್ಳುವುದಲ್ಲ, ಅವಳಿಗೆ ನಮಸ್ಕರಿಸಿಯೇ ಅಭಿನಂದನೆ ಹೇಳುವುದು ಈಗಿನ ಪ್ರಧಾನಿಗಳು. ಇಲ್ಲ ಮಾತ್ರ ಒಂದು ಕೊಡ್ತೇನೆ ನಾನೀಗ. ಅವನು ನೋಡಲಿ. ತೆಗೆ ಮುಸ್ಕೋ, ತೆಗೆ. ಮೂಗು ಬಹಳ ಮುಖ್ಯ ಮನುಷ್ಯರಿಗಲ್ಲ. ನನ್ನ ಮುಖ ಪೂರ್ವ ಪಶ್ಚಿಮದಲ್ಲಿತ್ತೆ, ನಿಮ್ಮ ಮೂಗು ಯಾವ ಕಾಲದಲ್ಲಿ ಉಂಟು ಈಗ? ನಿನ್ನೆ ರಾತ್ರಿ ನಡೆದ ಪ್ರಕರಣಕ್ಕೆ ನೀನು ಸಾಕ್ಷಿ ಅಂತ ಹೇಳು. भाई और बहनों, मैं सच्ची बोलता हूँ, गरीब हटाओ बेटी बचाओ, ये सूत्र हमारे सारे साम्राज्य में पूरा जन पालन करता है. इस समय में ये पागल आदमी कल रात और मनेगे होदा बलात्कारಕ್ಕೆ ಮುಂದಾದ ಈ ಬಸು ಕಂಡ ಅವನ ಮೂಗನ್ನ ಬಸು ಕತ್ತರಿಸಿದ.